ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಹೊಸ ಕಾರ್ಯಕ್ರಮ, ಹೊಸ ರುಚಿ, ಹೊಸ ಅಡುಗೆ ದಿನ ನಡೀತಿರಬೇಕು. ಹಾಗಾಗಿ ನಾವು ಯಾವಾಗಲೂ ಹೇಳೋದಿದೆ, ಅಡುಗೆ ಮನೆಯಲ್ಲಿ ಹೆಣ್ಣಿನ ಕೈ ಆಡೋದಿದ್ರೆ ಅಡುಗೆ ರುಚಿಯಾಗಲ್ಲ ಅಂತ. ಆದರೆ ಪಾಕದಲ್ಲಿ ಯಾವಾಗಲೂ ಫೇಮಸ್ ಭೀಮ ಪಾಕ, ನಳಪಾಕ, ಹೀಗೆ. ಹಾಗಾಗಿ ಇವತ್ತು ನಾನು ಯಾವ ಹೆಂಗಸರು ನಮ್ಮ ಅಡುಗೆ ಮನೆಗೆ ಬಿಟ್ಕೊಂಡಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಹೊಸ ಒಬ್ಬರು ಅತಿಥಿ ಇದ್ದಾರೆ. ಈಗಲೇ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಈ ನಮ್ಮ ಹೊಸ ಅತಿಥಿ ಮೂಡಬಿದ್ರೆಯಿಂದ ನಮಗೋಸ್ಕರ ಬಂದಿದ್ದಾರೆ. ಇವ್ರ ಹೆಸರು ಪ್ರಸನ್ನ ಶೆಣೈ. ನಮಸ್ಕಾರ ಸರ್. ಮತ್ತೊಮ್ಮೆ ನಿಮಗೆ ಅಡುಗೆ ಮನೆಗೆ ಸ್ವಾಗತಿಸ್ತಾ ಇದ್ದೇನೆ. ಹೊಸ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀರಿ. ಈಗಾಗಲೇ ನಾನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದೆ ನಳಪಾಕ, ಭೀಮಪಾಕ ಅಂತ. ಸಾಮಾನ್ಯವಾಗಿ ಗಂಡಸರು ಅಡುಗೆಯಲ್ಲಿ ಆಸಕ್ತಿ ತಗೊಳ್ಳೋದು ಕಡಿಮೆ. ನೀವು ಈ ಅಡುಗೆ ನಿಮ್ಮದು ವೃತ್ತಿನ ಪ್ರವೃತ್ತಿನ? ಪ್ರವೃತ್ತಿ. ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದೀರಿ, ಮನೇಲೂ ಮಾಡ್ತೀರಿ? ಓಕೆ. ಇವತ್ತು ಯಾವ ಹೊಸ ರುಚಿನ ಮಾಡ್ಲಿಕ್ಕೆ ಇದ್ದೀರಾ? ಕೇರಳ ಸ್ಟೈಲಿನ ಒಂದು ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ. ಹಾಗಲಕಾಯಿ, ಆ ಕಹಿಯನ್ನು ಹೇಗೆ ರುಚಿ ಮಾಡ್ತೀರಾ ಅಂತ ನೋಡಬೇಕು. ಹಾಗಲಕಾಯಿ ಪಲ್ಯ. ಓಕೆ, ಸರಿ, ಶುರು ಮಾಡ್ಕೊಳ್ಳೋಣ. ಏನೇನು ವಸ್ತುಗಳು ಬೇಕು ನಿಮಗೆ? ಹಾಗಲಕಾಯಿ ಬೇಕು, ನೀರುಳ್ಳಿ, ಓಕೆ, ತೆಂಗಿನಕಾಯಿ, ಮೆಣಸು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಓಕೆ, ಉಪ್ಪು, ಸಾಸಿವೆ, ಕರಿಬೇವು, ಒಗ್ಗರಣೆಗೆ ಎಣ್ಣೆ. ಓಕೆ, ಒಗ್ಗರಣೆಗೆ ಎಣ್ಣೆ. ಇಷ್ಟು ವಸ್ತುಗಳಿದ್ರೆ ನೀವು ಅಡುಗೆನ ತಯಾರಿಸ್ಕೊಡ್ತೀರಿ. ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಬಾಣಲೆ. ಬಾಣಲೆ ಹಾಕ್ಬೇಕಾ? ಎಣ್ಣೆ 7ರಿಂದ 8 ಮೆಣಸು ಹಾಕಿದ್ದೇನೆ. 7ರಿಂದ 8 ಗಿಡ ಮೆಣಸು ಹಾಕಿದ್ದೀರಾ. ಇದು ಸ್ವಲ್ಪ ಸುಟ್ಟು ಹೋಗ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ. ಮೆಣಸು ಮತ್ತು ಇತರ ಸಾಮಗ್ರಿ ಎಲ್ಲ ಸಂಬಾರ ಪದಾರ್ಥಗಳನ್ನೆಲ್ಲ ಹುರ್ಕೊಂಡು ಮೆಣಸು ಮತ್ತು ಕೊತ್ತಂಬರಿ ಮಾತ್ರ ಹುರ್ಕೊಳ್ತೇವೆ. ಅದು ತೆಂಗಿನಕಾಯಿ ಒಟ್ಟಿಗೆ ನಾವು ನಾರ್ಮಲ್ ಮಸಾಲ ಮಾಡ್ದಂಗೆ ಮಸಾಲ ಮಾಡ್ಕೋತೇವೆ. ಇದು ಪಕ್ಕ ಮನೆ ಅಡುಗೆ ಅಲ್ವಾ? ಸರಿ. ನೀವು ಮೊದಲಿಂದ ಅಡುಗೆ ಮಾಡ್ತಿದ್ರೆ ಹೇಗೆ ಬಳಸ್ಕೊಂಡ್ರಿ ಈ ಪ್ರವೃತ್ತಿನ? ನಮ್ಗಂದ್ರೆ ತಾಯಿ ಅಸೌಖ್ಯ ಆದಾಗ ಮನೆಯಲ್ಲಿ ನಾನು ಮತ್ತೆ ತಾಯಿ ಮಾತ್ರ ಇದ್ದೆವು. ಆಗ ಅನಿವಾರ್ಯವಾಗಿ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಬಂತು. ಆಗ ಕಲ್ತಾಗ ಇಷ್ಟಪಟ್ಟು ಮಾಡಿದ್ರು. ಹಾಗಾಗಿ ಹೊಸ ಅಡುಗೆ ಬಂದಿದೆ. ಸಾಮಾನ್ಯವಾಗಿ ಈಗ ಮಕ್ಕಳು ಅಡುಗೆ ಕಲಿಯೋದು, ಗಂಡು ಮಕ್ಕಳು ಅಡುಗೆ ಕಲ್ತಿದ್ದಾರೆ ಅಂದರೆ ಅರ್ಥ ಎಜುಕೇಷನ್ಗೆ ಹೊರಗಡೆ ಹೋಗಿದ್ದಾರೆ ಅಂತ. ಅದು ಸಾಮಾನ್ಯ ಅವ್ರಿಗೆ ಇಷ್ಟ ಆದರೆ ಮಾತ್ರ ಮಾಡ್ತಾರೆ, ಇಲ್ಲಾಂದರೆ ಹೊರಗಡೆಯಿಂದನೇ ತಿಂತಾರೆ. ಹಾಗಾಗಿ ಅಡುಗೆಯನ್ನು ಪ್ರವೃತ್ತಿಯಾಗಿ ಬಳಸ್ಕೊಳ್ಳೋದು ತುಂಬ ಕಡಿಮೆ. ಕಾದಿದ್ದೆ, ಬಿಸಿಯಾಗಿದೆ ಅದು. ಜಾರ್ಕುಡಿ, ಹಾಕೊಳ್ಳಿ. ಇನ್ನು ಅದರಲ್ಲೇ ಕೊತ್ತಂಬರಿ, ಎಣ್ಣೆ ಬೇಡ, ಅದರದ್ದೇ ಎಣ್ಣೆ ಇದೆ, ಅದರಲ್ಲೇ ಹುರ್ಕೊಂತೀವಿ. ಒಂದು ಅರ್ಧ ಸ್ಪೂನಷ್ಟೇ ಹಾಕೊಂಡು. ತುಂಬ ಇದಾಗಬೇಕಂತಿಲ್ಲ. ಹೌದು, ಅದ್ರ ಹಸಿ ಒಂದಷ್ಟು ಹೋದರೆ ರುಚಿಯಾಗಿರುತ್ತೆ. ಅದು ತುಂಬ ಸುಟ್ಟರು ಕಹಿ ಬರುತ್ತೆ. ಅದು ಕಹಿ ಬರುತ್ತೆ. ಹೌದು. ಇದಕ್ಕೆ ತೆಂಗಿನ ತುರಿ ಹಾಕ್ತೇನೆ. ಓಕೆ, ಇದು ಆಫ್ ಮಾಡ್ಕೊಬೋದಾ? ಸಿಮ್ ಮಾಡಿ. ಹುಣಸೆ ಹುಳಿ ಹಾಕ್ತೇನೆ. ಹುಣಸೆ ಹುಳಿ. ಇದನ್ನೀಗ ಮಸಾಲ ಮಾಡಬೇಕು. ಇದಕ್ಕೊಂಚೂರು ಎಣ್ಣೆ. ಓಕೆ, ಕೊಡ್ತೀನಿ.
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಷ್ಟು. ಸಾಕು ಸಾಕು. ಇದನ್ನು ರುಬ್ಕೊಳ್ಳೋಣ ಅಷ್ಟೊತ್ತಿಗೆ. ಹೌದು. ನೀರು ಹಾಕ್ಬೋದಾ? ನೀರು ಹಾಕ್ಬೋದು, ಸ್ವಲ್ಪ ನೀರು ಹಾಕ್ಬೋದು, ಸ್ವಲ್ಪ ನೀರು. ನೀರುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, ಅದೇ ಟೈಮಲ್ಲಿ ನೀವು ಅದನ್ನು ಹುರ್ಕೊಳ್ತೀರಿ. ಹೌದು. ಇದು ಮಸಾಲ ರೆಡಿ ಆಯಿತು ಅಲ್ವಾ? ಮತ್ತೆ ಮತ್ತೆ ಇಟ್ಕೊಂಡ್ಬಿಡೋಣ. ನೀವು ನೀರುಳ್ಳಿ ಈರುಳ್ಳಿ ಹುರಿತಾ ಇದ್ದೇನೆ. ಹಾಂ, ಈರುಳ್ಳಿಯನ್ನು ಎಣ್ಣೆಲಿ ಒಂಚೂರು- ಕಾಯಿಸ್ತಾ ಇದ್ದೀರಿ. ಒಂಚೂರು ಉಪ್ಪು ಹಾಕಬೇಕು, ಯಾಕಂದರೆ ಅದು ಸ್ವಲ್ಪ ಬೇಗ ಬೇಯ್ತದೆ ಅಂತ ಹೇಳ್ತಾರೆ. ಉಪ್ಪು ಹಾಕಿದರೆ ಉಪ್ಪು ಹಾಕಿದ್ರೆ ಬೇಯತ್ತೆ. ಸ್ವಲ್ಪ ಬೇಗ ಇದಾಗುತ್ತೆ. ನೈಸ್. ಅದು ಬಣ್ಣ ಬರೋ ತನಕನೂ ಸ್ವಲ್ಪ ಬಣ್ಣ ಬರಬೇಕು. ಓಕೆ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದು ಮಾಡಿದರೆ ಹಾಂ, ಸಾಕು. ಸಾಮಾನ್ಯ ಆಲ್ಮೋಸ್ಟ್ ಎಲ್ಲ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾವು ಹಾಗೆ ಮಾಡ್ಕೋತೀವಿ ಅಲ್ವಾ? ನೀವು ಈಗಾಗಲೇ ಮೆಣಸು ಯೂಸ್ ಮಾಡಿದ್ರಿ ಅಲ್ವಾ ಮಸಾಲ ಮಾಡ್ಕೋಬೇಕಾದ್ರೆ? ಇನ್ನು ಹಸಿ ಮೆಣಸು ಕೂಡ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಅದು ಇದರಲ್ಲಿ ಹಾಗಲಕಾಯಿ ತಿನ್ನುವಾಗ ಅದು ಸಿಕ್ಕಿದ್ರೆ ಅದರ ಟೇಸ್ಟ್ ಬೇರೆ ಟೇಸ್ಟ್ ಇರುತ್ತೆ ಅಲ್ವಾ? ನೀವು ಹಾಗಲಕಾಯಿ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಅಥವಾ ಅದನ್ನ? ಅಲ್ಲ, ಹಾಗಲಕಾಯಿ ಸಣ್ಣ ಸಣ್ಣ ತುಂಡು ಮಾಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇನೆ, ಯಾಕಂದ್ರೆ ಅದು ಉಪ್ಪು ಎಳ್ಕೊಂಡ್ರೆ ಅದರ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಇವನ್ ನಾವು ತೊಳಿಬೇಕಾದ್ರೂ ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕಿ ತೊಳೆದ್ರೆ ಕಹಿ ಹೋಗುತ್ತೆ ಅಂತಲ್ಲ? ಇದಕ್ಕೆ ಮೆಣಸು ಹಾಕ್ತೇನೆ. ಆದರೆ ಇವಾಗ ಎಲ್ಲ ಡಯಾಬಿಟಿಸ್ ಇರೋರಿಗೆ ಎಲ್ಲ ಸ್ವಲ್ಪ ಕಹಿ ಇದ್ರೇನೆ ಒಳ್ಳೆಯದು. ಕಹಿ ತೆಗೆದು ತಿನ್ನೋದಕ್ಕಿಂತ ಸಿಹಿ ಯೂಸ್ ಮಾಡ್ತೀರಾ ಅದಕ್ಕೆ? ಇಲ್ಲ, ಇಲ್ಲ, ಏನು ಸಿಹಿ ಹಾಕಲ್ಲ, ಹಾಗೆ ರುಚಿ ಮಾಡ್ತೀರಾ? ಖಂಡಿತ ಇದನ್ನು ತುಂಬ ಜನ ಟ್ರೈ ಮಾಡ್ತಾರೆ. ಇವಾಗ ಬಹಳಷ್ಟು ಜನಕ್ಕೆ ಇದು ಅಗತ್ಯ ಇರುವಂಥ ಒಂದು ಫುಡ್ ಅಲ್ವಾ? ಹಾಗಲಕಾಯಿ ಈಗ ಹೆಚ್ಚು ಜನ ಬಳಸ್ತಿದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಇದೇ ರೆಸಿಪಿಯನ್ನು ಹಾಗಲಕಾಯಿಯ ಬದಲಿಗೆ ತುಂಬೆ ಗಿಡದ ಎಲೆ ಹಾಕಿ ಮಾಡ್ತೇವೆ. ತುಂಬೆ ಎಲೆ? ಓಕೆ. ಮಕ್ಕಳಿಗೆಲ್ಲ ಅದನ್ನ ರಸ ತೆಗೆದು ಕೊಡಿಸೋದು ಇದೆ ಅಲ್ವಾ ಕಫಕ್ಕೆ ಎಲ್ಲ? ತುಂಬೆ ಗಿಡದ್ದು ಅಂದ್ರೆ ಅದು ಒಗರು ಬರಲ್ವಾ? ಇಲ್ಲ, ಅದು ಇದೇ ಥರ ಆಗುತ್ತೆ. ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಇಷ್ಟು ಕಹಿ ಇರೋದಿಲ್ಲ. ಓಕೆ, ಅದು ಹೊಸ ಮಾಹಿತಿ. ತುಂಬೆ ಗಿಡವನ್ನೇನಾದರೂ ಅಡುಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗಲಕಾಯಿನ ಅದರಲ್ಲಿ ಉಪ್ಪು ಹಾಕಿಟ್ಟಿದ್ದೇನೆ, ಅದರಿಂದ ಅದನ್ನು ಸ್ವಲ್ಪ ಉಪ್ಪನ್ನು ತೆಗೆದು. ಹಾಂ, ಅದಕ್ಕೆ ನೀರೇನು ಹಾಕೊಂಡಿಲ್ಲ? ನೀರು ಹಾಕೋದಿಲ್ಲ, ನೀರು ಹಾಕ್ಲಿಕ್ಕಿಲ್ಲ. ಬರೀ ಇಡಿಯಾಗಿ ತೊಳೆದು ಆಮೇಲೆ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಉಪ್ಪಿನ ಹುಡಿ ಹಾಕಿಟ್ಟಿದ್ದು. ಎಷ್ಟೊತ್ತು ಇಟ್ಟಿರ್ತೀರಾ ಸರ್? ಒಂದು 10 ನಿಮಿಷ, 5 ರಿಂದ 10 ನಿಮಿಷ ಸಾಕು. ಸ್ವಲ್ಪ ವರ್ಕ್ ಮಾಡ್ತಿದ್ದಾರಾ? ಇಲ್ಲ, ಅವ್ರ ಮನೆಯಲ್ಲೇ ಹಾಗಾದ್ರೆ ಅಡುಗೆ ಮನೇಲಿ ಬಂದರೆ ಒಳ್ಳೆ ಊಟ ಸಿಗುತ್ತೆ. ಇಬ್ರು ಅಡುಗೆ ಮಾಡ್ತೀರಾ ಚೆನ್ನಾಗಿ. ಅದು ಹುರಿಯುವಾಗಲೂ ಸ್ವಲ್ಪ ಎಣ್ಣೆ ಹಸಿ ಎಣ್ಣೆನ ಹಾಕೊಬಹುದಾ? ಹೇಗೆ ಹಾಕ್ಬೇಕಾ? ಆ ಎಣ್ಣೆನಲ್ಲೇ ಅದು ಬೇಯಬೇಕೇನೋ? ಎಣ್ಣೆನಲ್ಲೇ ಬೇಯಬೇಕು. ಸ್ವಲ್ಪ ಕಪ್ಪಗಾಗುತ್ತೆ, ಸ್ವಲ್ಪ ಗಟ್ಟಿಯಾದ ಕೂಡಲೇ ಮಸಾಲೆ ಹಾಕ್ಬೇಕು. ಹಾಂ, ಅದ್ರ ಪೀಸಸ್ ಕೂಡ ಕ್ರಿಸ್ಪಿ ಇರುತ್ತಾ ಅಂತಲ್ವಾ? ಎಣ್ಣೆಯಲ್ಲಿ ಫ್ರೈ ಕ್ರಿಸ್ಪಿ ಆಗಿರೋದ್ರಿಂದ. ಆಗಬೇಕು. ಹೌದು. ಲಿಡ್ ಇಟ್ಕೊಂಡಿದ್ದೀವಿ, ಬೇಗ ಬೇಯಲಿ ಅಂತ. ಬೇಗ ಬೇಯಲಿ. ಹಾಗಲಕಾಯಿ ಬೆಂದಿದೆ, ಅದಕ್ಕೆ ಇನ್ನು ಮಸಾಲೆ ಬಣ್ಣ ಬಂದಿದೆ ಅಲ್ವಾ? ಸ್ವಲ್ಪ ಕಪ್ಪಗಾಗಿದೆ. ಮಸಾಲೆ ಹಾಕೊಂಬೋದು ಈಗ. ಅಡುಗೆ ಮಾಡಬೇಕಂದ್ರೆ ತುಂಬ ಕೈ ಸೇರಬಾರ್ದು ಅಲ್ವಾ? ಸಾಮಾನ್ಯ ಅಡುಗೆ ಹಾಳಾಗತ್ತೆ. ಬೇರೆ ಎಲ್ಲ ಕೆಲಸಕ್ಕೆ ತುಂಬ ಜನ ಬಂದರೆ ಬೇಗ ಆಗುತ್ತೆ, ಮತ್ತು ಅಡುಗೆನಲ್ಲಿ ಸ್ವಲ್ಪ ನೀರು ಹಾಕೋದು ಸಾಕಷ್ಟು. ಹೆಣ್ಮಕ್ಳು ಸ್ಟ್ರೈಕ್ ಮಾಡಿದ್ರೆ ನಾವೇನು ಹೆದರೋದಿಲ್ಲ ಅಲ್ವಾ ಅಡುಗೆ ಮಾಡೋದಕ್ಕೆ? ನಾವು ಯಾವಾಗ 2 ನಿಮಿಷ ಇದು ಡ್ರೈ ಆದರೆ ಸಾಕು. ಒಗ್ಗರಣೆಗೊಂದು ಇದು ನೀರು ಡ್ರೈ ಆಗಬೇಕು. ನೀರು ಡ್ರೈ ಆಗಬೇಕು. ಉಪ್ಪು ನೀವು ಆಮೇಲೆ ಹಾಕೊಂಡು? ಉಪ್ಪು ಹಾಕೋದಿಲ್ಲ, ಯಾಕಂದ್ರೆ ಇದಕ್ಕೆ ಹಾಕಿದ್ರಿಂದ ಅದು ಉಪ್ಪು ಎಳ್ಕೊಂಡಿರುತ್ತೆ ಹಾಗಲಕಾಯಿ. ಮಸಾಲಕ್ಕೂ ಸಾಕಾಗುತ್ತೆ. ಸಾಕಾಗುತ್ತೆ.
ಹಾಗಾದ್ರೆ ಜಾಸ್ತಿನೇ ಉಪ್ಪು ಹಾಕಿರ್ತೀರಾ ಅನ್ಸುತ್ತಲ್ವಾ? ಹೌದು, ಅದಾದರೆ ಕೈ ಹೋಗ್ಲಿಕ್ಕೆ ಅಂತೇಳಿ ಹಾಕಿರ್ತೇವೆ. ಅದು ಇಳ್ಕೊಂಡಿರೋದ್ರಿಂದ ಪುನಃ ಉಪ್ಪು ಹಾಕುವ ಅಗತ್ಯ ಇಲ್ಲ. ಸರಿ, ಒಗ್ಗರಣೆಗೆ ಇಟ್ಕೊಳ್ಳೋದಾ? ಸರಿ. ಸ್ವಲ್ಪ ಎಣ್ಣೆ. ಸ್ವಲ್ಪ ಎಣ್ಣೆ. ಓಕೆ, ಸಾಕಾ? ಸಾಕು. ಸಾಸಿವೆ, ಸಾಸಿವೆ, ಕರಿಬೇವು ಅಷ್ಟೇ. ಇದಷ್ಟೇ. ಬೆಳ್ಳುಳ್ಳಿ ಹಾಕೊಳ್ಳಲ್ವಾ? ಹಾಕೋದಿಲ್ಲ. ಕರಿಬೇವನ್ನ ಕೊಯ್ದು ಕೆಳಗಿಡ್ಕೋಬಾರ್ದು ಅಂತಾರೆ, ಹೌದಾ? ಅದ್ರ ಪರಿಮಳ ಹೋಗುತ್ತೆ ಅಂತಾರೆ. ಗೊತ್ತಿಲ್ಲ. ಕೊಯ್ದು ತೆಗೆದಿಡುದಿಲ್ಲ ಸಾಮಾನ್ಯವಾಗಿ, ಹೆಚ್ಚಾಗಿ ಆಗ್ಲೇ ಅದಕ್ಕೆ ಫ್ರೆಶ್ನೆಸ್ ಹೋಗೋದಕ್ಕೆ ಹೇಳೋದಿರ್ಬೋದು. ಅದು ಅಡುಗೆ ಮನೆಗೆ ಬಂದ್ರೆ ಎಷ್ಟೊಂದು ನಂಬಿಕೆಗಳಿದಾವೆ ಅಲ್ವಾ? ಸ್ವಲ್ಪ ಕರಿಬೇವು ಮಾಡಿದರೆ ಸಾಕು. ಸಾಕು, ಹಾಕಿ ಆಯ್ತಲ್ಲ, ಆಫ್ ಮಾಡ್ಕೊತೀನಿ. ಒಗ್ಗರಣೆ ಆಗಿದೆ, ಹಾಕೊಂಬೋದಾ? ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ತಿನ್ಕೋಬೇಕು ಅಲ್ವಾ? ಇದು ನಾವು ಹಾಗೆ ತಿನ್ಕೊಳ್ಳೋದು ಅಥವಾ ಗಂಜಿ? ಹಾಗೆ ತಿನ್ಕೊಂಡ್ರು ಆಗ್ತದೆ. ಊಟಕ್ಕೆ ಇದಿದ್ರೆ ಬೇರೆ ಎಂತ ಬೇಕಂತಿಲ್ಲ. ಗಂಜಿಗೆ ಇದು ಸೂಪರ್ ಕಾಂಬಿನೇಷನ್. ಓಕೆ, ಕುಚ್ಚಲಕ್ಕಿ ಗಂಜಿಗೆ, ಕುಚ್ಚಲಕ್ಕಿ ಗಂಜಿ ಜೊತೆಗೆ ಪಲ್ಯ, ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ರುಚಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ಶೆಣೈ ಅವರು ಬಹಳ ರುಚಿಕರವಾದಂತಹ ಹಾಗಲಕಾಯಿ ಪಲ್ಯನ ತಯಾರಿಸ್ಕೊಟ್ಟಿದ್ದಾರೆ. ಈ ಪಲ್ಯನ ರುಚಿ ನೋಡೋ ಮೊದಲು ನೀವು ನೋಡ್ಕೊಂಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು. ಹಾಗಲಕಾಯಿ ಪಲ್ಯ ತಯಾರಿಸುವ ವಿಧಾನ. ಹಾಗಲಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿಸಿ ಉಪ್ಪಿನ ಹುಡಿ ಹಾಕಿ 5ರಿಂದ 10 ನಿಮಿಷ ಇಡಿ. ಬಾಣಲೆಯಲ್ಲಿ ಮೆಣಸು ಮತ್ತು ಕೊತ್ತಂಬರಿಯನ್ನು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹುರಿದು ತೆಂಗಿನ ತುರಿಯ ಒಟ್ಟಿಗೆ ನೀರು ಹಾಕಿ ತರಿತರಿಯಾಗಿ ರುಬ್ಬಿರಿ. ಬಳಿಕ ಬಾಣಲೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಕರಿಯಿರಿ. ಇದಕ್ಕೆ ಹಸಿಮೆಣಸು, ಉಪ್ಪಿನಲ್ಲಿ ಹಾಕಿದ ಹಾಗಲಕಾಯಿಯನ್ನ ಹಿಂಡಿ ಬಾಣಲೆಗೆ ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಕಂದು ಬಣ್ಣ ಬಂದ ಮೇಲೆ ಮಸಾಲೆ ಹಾಕಿ ತಿರುವಿರಿ. ಡ್ರೈ ಆದ ಮೇಲೆ ಸಾಸಿವೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕರಿಬೇವು, ಒಗ್ಗರಣೆ ಹಾಕಿದ್ರೆ ಹಾಗಲಕಾಯಿ ಪಲ್ಯ ಗಂಜಿಯ ಒಟ್ಟಿಗೆ ತಿನ್ನಲು ಬಲು ರುಚಿ. ತಯಾರಿಸೋದು ಹೇಗೆ ತಿಳಿಯುತ್ತಲ್ಲ ಫ್ರೆಂಡ್ಸ್. ಇವಾಗ ಇದ್ರ ಟೇಸ್ಟ್ ಹೇಗೆ ಅನ್ನೋದನ್ನು ತಿಂದು ನೋಡ್ಬಿಟ್ಟು ಹೇಳ್ತೀನಿ. ನೀವು ನೋಡಿ ಸರ್, ತಗೊಳ್ಳಿ. ಟೇಸ್ಟಿಯಾಗಿದೆ, ಒಂಚೂರು ಕಹಿ ಗೊತ್ತಾಗ್ತಿಲ್ಲ. ಹಾಗಲಕಾಯಿ ಪಲ್ಯ ನೀವು ತಯಾರಿಸ್ಬೋದು, ನಾವಂತೂ ಟ್ರೈ ಮಾಡ್ತೀವಿ, ನೀವು ಮಾಡಿ ನೋಡಿ. ಈ ಹಾಗಲಕಾಯಿ ಪಲ್ಯ ಜೊತೆಗೆ ನಮ್ಮ ಎಪಿಸೋಡ್ ಮುಗಿಯಲ್ಲ. ಮತ್ತೆ ಸಿಹಿ ತಯಾರಿಸೋದಕ್ಕೆ ನಾನು ನಿಮ್ಮ ಮುಂದೆ ಇವ್ರ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣಾ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಅಡುಗೆ ರುಚಿಕರವಾಗಿದ್ದಷ್ಟು ತಿನ್ನೋರಿಗೆ ಆಸಕ್ತಿ ಜಾಸ್ತಿ. ಹಾಗಾಗಿ ದಿನ ಮನೇಲೇನು ನಡೀತಿದೆ, ಹೊಸ್ತೇನು ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ
ನೀವು ಇವಾಗಲೇ ಖಾರದ ಒಂದು ಐಟಮ್ ನೋಡಿದ್ದಾಯಿತು, ಇವಾಗ ಸಿಹಿ ಏನು ತಯಾರಿಸ್ತಾರೆ ಪ್ರಸನ್ನ ಸರ್ ನಮಗೋಸ್ಕರ ಅಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾವ ಸಿಹಿ ಐಟಮನ್ನು ತಯಾರಿಸ್ಲಿಕ್ಕಿದ್ದೀರಿ ಇವಾಗ? ಡ್ರೈ ಫ್ರೂಟ್ಸ್ ಬರ್ಫಿ ಮಾಡುವಂತ. ಡ್ರೈ ಫ್ರೂಟ್ಸ್ ತುಂಬಾ ಈಸಿಯಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಟು ತಿಂತೀವಿ ನಾವು. ಬರ್ಫಿ ಮಾಡಿಕೊಟ್ರೆ ಏನೂ ಕೇಳಲ್ಲ, ತಿಂತಾ ಇರ್ತೀವಿ. ಶುರು ಹಚ್ಕೊಳ್ಳೋಣ. ಏನೆಲ್ಲ? ಒಂದು ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಓಕೆ, ಕೊಬ್ಬರಿ, ಹಾಂ, ಡ್ರೈ ಫ್ರೂಟ್ಸ್ Obviously. ಮತ್ತೆ ತುಪ್ಪ ಹಾಂ, ಅಷ್ಟೇ. ಅಷ್ಟು ಐಟಮ್ಗಳನ್ನು ಅಷ್ಟಿದ್ರೆ ಸಾಕು. ಸ್ವಲ್ಪ ಸ್ವಲ್ಪ, ಓಕೆ. ಬಾಣಲೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಹೌದು. ಬೆಲ್ಲ ಮತ್ತು ನೀರಿಗೆ ಅಳತೆ ಬೆಲ್ಲ ಮತ್ತು ನೀರು ಸ್ವಲ್ಪ ಸಾಕು, ಅದಂದ್ರೆ ಅದು ಪಾಕ ಮಾಡ್ಕೊಳ್ಳಿ. ಪಾಕ ಆಗಲಿಕ್ಕೆ. ಹೌದು, ಸಾಕಲ್ಲ? ಸಾಕು. ಸ್ವಲ್ಪ ನೀರು ಬಿಸಿ ಇದ್ದಾಗ ಹಾಕಿದ್ರೆ ಬೇಗ ಪಾಕ ಬೇಗ ಆಗುತ್ತೆ. ಪಾಕ ಆಗ್ತದೆ. ಹೌದು. ಓಕೆ, ನೀವು ಹೇಳ್ತಾ ಇದ್ರಿ ನಿಮ್ಮ ಮಕ್ಕಳ ಬಗ್ಗೆ ಅಲ್ವಾ? ಮಗ ಇದ್ದ, ಮಗ ಇದ್ದಾನೆ. ಹೌದು. ಒಬ್ಬ ಮಗ ಇದ್ದಾನೆ. ಅವನು ಅಡುಗೆ ಮಾಡ್ತಾನ? ಮಾಡ್ತಾನೆ. ಅವನು ಮಾಡ್ತಾನೆ. ಇದು ಈ ರೆಸಿಪಿ ಅವನೇ ಕಲಿಸಿದ ನನಗೆ. ಓಕೆ, ಕಲ್ಸೋದು ಯಾರಾದರೂ ಪರವಾಗಿಲ್ಲ, ಹೊಸದನ್ನು ಕಲಿತಾ ಇರಬೇಕು ಅಲ್ವಾ? ಸೊ ನೀವು ಟೀಚರ್, ಅವರು ಟೀಚರ್ ಅಲ್ವಾ ಅಡುಗೆ ವಿಷಯದಲ್ಲಿ? ಅದು ಅವರು ಅವ್ರು ಏನು ಮಾಡ್ತಿದ್ದಾರೆ? ಅವ ಫಸ್ಟ್ BCom ಮಾಡ್ತಾ ಇದ್ದಾನೆ. ಫಸ್ಟ್ BCom. ಒಳ್ಳೆ ಸಣ್ಣ ವಯಸ್ಸಿನಲ್ಲೇ ಒಳ್ಳೆ ಅಭಿರುಚಿನೇ ಕಲಿಸಿಟ್ಟಿದ್ದೀರಾ ಅಲ್ವಾ? ಓಕೆ. ಸಿಹಿ ಇವತ್ತು ಅಂತ ಈ ಬರ್ಫಿ ಅಂತೇಳಿ ಚಿಕ್ಕಿ ಅಂತೇಳುವ ಹೆಸರಲ್ಲಿ ನಾವು ಪೇಟೆಯಲ್ಲಿ ತಗೊಳ್ತೀವಿ. ಅದರದ್ದು ಹೇಗಿರ್ತದೆ ಅಂತೇಳಿ ಗೊತ್ತಿರೋದಿಲ್ಲ. ಮನೆಯಲ್ಲಿ ಇದೇ ಥರ ನಾವೇ ಮಾಡಿದರೆ ಹೈಜಿನಿಕ್ ಆಗಿ ಒಳ್ಳೆ ಫುಡ್ ಸಿಗುತ್ತೆ, ಮಕ್ಕಳಿಗೆ ಹೆಲ್ದಿ ಫುಡ್ ಸಿಗುತ್ತೆ. ಖಂಡಿತ. ಹೆಲ್ತ್ ಇನ್ಸ್ಪೆಕ್ಟರ್ ಅಂದರೆ ಅಷ್ಟು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೇಬೇಕಲ್ವ? ತಗೊಳ್ಬೇಕು. ಬೆಲ್ಲ ಕುದೀತಾ ಇದೆ, ಬೆಲ್ಲದ ಪರಿಮಳ ಬರ್ತಿದೆ ಅಲ್ವಾ? ಪಾಕ ಬರಬೇಕಾದ್ರೆ ಬೆಲ್ಲ ಸ್ವಲ್ಪ ಪಾಕ ಆಗಬೇಕು, ತುಂಬ ಗಟ್ಟಿ ಅಲ್ಲ, ಚೂರು ಎಳೆ ಪಾಕ ಆದ ಕೂಡಲೇ. ಎಳೆ ಪಾಕ ಸಣ್ಣ ಪಾಕ ಇದ್ರೆ ಸಾಕಾಗತ್ತೆ. ಆಮೇಲೆ ಪಾಕಕ್ಕೆ ಎಲ್ಲ ಹಾಕ್ಕೊಬೇಕಾಗತ್ತಲ್ವಾ? ಅದು ಫ್ರೈ ಮಾಡಿ ಇಟ್ಕೊಳ್ಳಲ್ವಾ ಸರ್, ಅಥವಾ ಹಸಿನೇ? ಹಸಿನೇ ಆಗ್ತದೆ. ಓಕೆ, ಇದು ಸಾಕು. ಇದಕ್ಕೆ ಕೊಬ್ಬರಿ ಹಾಕ್ತೇನೆ. ಈವನ್ ಕೊಬ್ಬರಿ ಇದನ್ನು ಮಿಠಾಯಿ ಥರನೂ ತಯಾರಿಸ್ಕೊಳ್ಬೋದಲ್ಲ? ಇಷ್ಟೇ ಇದೆ, ಸ್ವಲ್ಪ ಹಾಗೆ ಗಟ್ಟಿ ಮಾಡಿದರೆ ಅದು ಗಟ್ಟಿ ಪಾಕ ಇಟ್ಕೋಬೇಕೇನೋ ಸ್ವಲ್ಪ ಅಲ್ವಾ? ಸ್ವಲ್ಪ ಗಟ್ಟಿ ಬೇಕಾಗ್ತದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಇದಕ್ಕೆ ಅದು ಎಷ್ಟು ಬೇಕಾದ್ರೂ ನಾವು ಬಳಸ್ಕೋಬೋದು. ಹೌದು. ಸಿಹಿ ಆಗಿರೋದ್ರಿಂದ ಇಷ್ಟಕ್ಕಿಷ್ಟು ಅಂತ ಲೆಕ್ಕ ಸ್ವಲ್ಪ ಕಡಿಮೆ. ಡ್ರೈ ಫ್ರೂಟ್ಸ್ ಪಾಕ ಒಂದು ಕರೆಕ್ಟ್ ಆಗಿ ಹದ ಬಂದ್ರೆ ಆಯ್ತು. ಬಾದಾಮಿ, ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕಿದ್ದೇನೆ. ಖರ್ಜೂರ ಹಾಕಿದ್ದೇನೆ. ಖರ್ಜೂರ ಕರಗತ್ತಾ? ಒಣ ಖರ್ಜೂರ ಹಾಕಿದ್ದೇನೆ. ಒಣ ಖರ್ಜೂರ ಹಾಕಿದ್ದೇನೆ. ಖರ್ಜೂರ ಕರಗ್ತದೆ ಆ್ಯಕ್ಚುಲಿ. ಖರ್ಜೂರ ಹಾಕಿದರೆ ಕರಗ್ತದೆ ಅಲ್ವಾ? ಅದರಲ್ಲಿ ಡ್ರೈ ಖರ್ಜೂರ ಹಾಕಿದೆ. ಬೇಯ್ತಾ ಇರ್ಬೇಕಾದ್ರೆ ಕರಗತ್ತೆ ಅಲ್ವಾ? ಇನ್ನೂ ಸ್ವೀಟ್ ಆಗುತ್ತೆ ಅದು ಹಾಕಿದ್ರೆ. ಖರ್ಜೂರದ್ದೇ ಸ್ವೀಟಲ್ಲಿ ತಯಾರಿಸೋದು ಇದೆ ಅಲ್ವಾ ಸಾಮಾನ್ಯ? ಆದರೆ ಬೆಲ್ಲದ ಪಾಕ ಸಿಗಲ್ಲ ಅದರಲ್ಲಿ. ಹೌದು, ಖರ್ಜೂರದ ಪಾಯಸ ಮಾಡ್ತೇವೆ, ಆದರೆ ಅದರಲ್ಲಿ ಖರ್ಜೂರ ಸಿಗುವುದಿಲ್ಲ. ಅದಂದರೆ ಅದನ್ನು ಅರ್ಧ ಹಾಕ್ತಾರೆ, ಗ್ರೈಂಡ್ ಮಾಡ್ತಾರೆ. ಇದು ಕಡೆಗೆ ನಮಗೆ ಗಟ್ಟಿ ಪೀಸ್ ಮಾಡಲಿಕ್ಕೆ ಪೀಸ್ ತರೋದು. ಅದು ಬಿಸಿ ಇರಬೇಕಾದ್ರೆ ಪೀಸ್ ಮಾಡ್ಕೋಬೇಕು. ಬೇಕಾದ್ರೆ ಪೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ. ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ತಣ್ಣಗೆ. ಅದು ನಾವು ಹೊರಗಡೆ ಇಟ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಫ್ರಿಜ್ಜಲ್ಲಿ ಬೇಕಂತಿಲ್ಲ? ಫ್ರಿಜ್ ಬೇಕಂತಿಲ್ಲ. ನೀವು ಫ್ರಿಜ್ನ ಎಲ್ಲ ವಿಷಯಗಳಿಂದ ಸ್ವಲ್ಪ ದೂರ ಅನ್ಸುತ್ತೆ. ಒಳ್ಳೇದು, ಅನಿವಾರ್ಯ ಆದಾಗ ಅದು ಬೇಕು, ಅಗತ್ಯ ಇಲ್ಲದಾಗೆಲ್ಲ ಅಲ್ವಾ? ಅದರಲ್ಲಿ ನಮ್ಗೆ ಗೊತ್ತಾಗತ್ತಾ ಎಷ್ಟು ಬೇಕು ಅಂತ, ಎಷ್ಟು ಗಟ್ಟಿ ಬೇಕು ಅಂತ ಅನ್ನೋದು? ಈಗ ಸ್ವಲ್ಪ ಹಾಕ್ಬೋದು. ಇದು ಇದಾಗುವಾಗ ಡ್ರೈ ಆಗುವಾಗ ಸರಿ ಆಗ್ತದೆ. ಸಿಂಬಲ್ ಹಾಕೊಂತಾರೆ. ಪ್ಲೇಟ್ ಕೊಡಿ. ಪ್ಲೇಟ್ ಇದಕ್ಕೆ ತುಪ್ಪ ಇದು ಮಾಡ್ತೀನಿ ಸೌದೆ. ಆ ಕಡೆ
ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ ಅಲ್ವಾ? ಪ್ಲೇಟ್ಗೆ ತುಪ್ಪ even ಅದು ಕೂಡ ಟೇಸ್ಟಿ ಇರುತ್ತೆ, ಪೀಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹೌದು. ಸರಿ, ಇದನ್ನು ಹಾಕ್ಬೋದು ಈಗ. ಆಫ್ ಮಾಡ್ಕೊಂಡು ಸರಿ. ನಾವೆಷ್ಟು ದಪ್ಪಕ್ಕೆ ಬೇಕಷ್ಟು ಅಷ್ಟು ದಪ್ಪಕ್ಕೆ. ಹೌದು ಹೌದು. ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ರೆ ಕರಟಿ ಹೋಗುತ್ತಲ್ವಾ, ಅದು ಹೌದು, ಜೊತೆಗೆ ಹೌದು. ಇರಬೇಕು, ಬಿಸಿಯಲ್ಲಿ ಇರಬೇಕು. ಡ್ರೈ ಫ್ರೂಟ್ಸ್ ಬರ್ಫಿ ರೆಡಿ ಆಗಿದೆ. ಅದನ್ನೀಗ ಸುಮಾರು ಅರ್ಧ ಗಂಟೆ ಆದರೂ ತಣ್ಣಗಾಗಲಿಕ್ಕೆ ಬೇಕು. ಆ ತಣ್ಣಗಾದ ಮೇಲೆ ಅದನ್ನು ಕಟ್ ಮಾಡಿ ಓಕೆ, ಈ ರೀತಿ ಕಟ್ ಮಾಡಲಿಕ್ಕೆ ಆಗ್ತದೆ. ಹಾಂ, ಕಟ್ ಮಾಡಿ ಅದನ್ನು ತಗೊಂಡಿಟ್ಕೋಬೇಕು ಅಲ್ವಾ? ಹೌದು. ಓಕೆ. ಡ್ರೈ ಫ್ರೂಟ್ಸ್ ಬೆಲ್ಲದ ಬರ್ಫಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಡ್ರೈ ಫ್ರೂಟ್ಸ್ ಬೆಲ್ಲದ ಬರ್ಫಿ ತಯಾರಾಗಿದೆ. ರುಚಿಕರವಾದ ಬೆಲ್ಲದ ಬರ್ಫಿಯನ್ನು ತಯಾರಿಸ್ಕೊಟ್ಟಿರೋದು ಪ್ರಸನ್ನ ಶೆಣೈ ಸರ್ ಅವರು. ಅವರು ವೃತ್ತಿಯಲ್ಲಿ ಶಿಕ್ಷಕರು, ಹಾಗೆ ಪ್ರವೃತ್ತಿ ಇವ್ರದ್ದು ಅಡುಗೆ. ಈ ರುಚಿಕರವಾದ ಬೆಲ್ಲದ ಬರ್ಫಿಯನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ನೀವು ನೋಡ್ಕೊಂಬನ್ನಿ ತಯಾರಿಸುವ ವಿಧಾನವನ್ನು. ಡ್ರೈ ಫ್ರೂಟ್ಸ್ ಬರ್ಫಿ ತಯಾರಿಸುವ ವಿಧಾನ: ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ, ಎಳೆ ಪಾಕ ತಯಾರಾದ ಕೂಡಲೇ ಅದಕ್ಕೆ ಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಮಗುಚಿರಿ. ತುಪ್ಪ ಸವರಿದ ಪಾತ್ರೆಯಲ್ಲಿ ತಯಾರಿಸಿದ ಮಿಶ್ರಣ ಹಾಕಿದರೆ ಡ್ರೈ ಫ್ರೂಟ್ಸ್ ಬರ್ಫಿ ಸವಿಯಲು ಸಿದ್ಧ. ಮಕ್ಕಳು ಚಾಕ್ಲೇಟ್ ತಿನ್ನೋಕೆ ಕಾಯೋ ಥರ ಬೆಲ್ಲದ ಬರ್ಫಿ ತಿನ್ನೋದಕ್ಕೆ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಟೇಸ್ಟ್ ಮಾಡೋಣ ಸರ್, ತಗೊಳ್ಳಿ. ನೀವು ತಗೊಳ್ಳಿ. ಥ್ಯಾಂಕ್ ಯು. ಗಟ್ಟಿ ಗಟ್ಟಿ ತಿನ್ನಲಿಕ್ಕೆ ಹಲ್ಲಬೇಕು, ಗಟ್ಟಿ ಇದೆ ಆದರೆ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಕೊಬ್ಬರಿ, ಬೆಲ್ಲದ ರುಚಿ ಜೊತೆಗೆ ಡ್ರೈ ಫ್ರೂಟ್ಸದು ಟೇಸ್ಟ್ ಇದೆಲ್ಲ ಚೆನ್ನಾಗಿ ಬರ್ತಿದೆ. ಸಮಯ ತೊಗೊಂಡು ಆರಾಮ್ಸೆ ಕೂತ್ಕೊಂಡು ಆಮೇಲೆ ತಿಂತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಷ್ಟೊತ್ತು ನಮ್ಮ ಜೊತೆ ಇಲ್ಲಿ ಬಂದು ಅಡುಗೆ ಮಾಡಿ ನಮಗೂ ಖುಷಿನೂ ಕೊಟ್ಟಿದ್ದಾರೆ, 2 ಅಡುಗೆನೂ ಕಲಿಸಿದ್ದಾರೆ, ನಿಮಗೂ ಕಲಿಸಿದ್ದಾರೆ. ಇಂಥ ನಮ್ಮ ಅತಿಥಿಗೆ ಇವತ್ತು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಸಂತೋಷ್ ರೈಸ್ ಬ್ರ್ಯಾಂಡ್ಸ್ ಅವರ ಕಡೆಯಿಂದ ಈ ಕುಚ್ಚಲಕ್ಕಿಯನ್ನು ಕೊಡ್ತಾ ಇದ್ದೀವಿ. ಇನ್ನಷ್ಟು ಒಳ್ಳೆ ಅಡುಗೆಗಳನ್ನು ನಿಮ್ಮವ್ರಿಗೋಸ್ಕರ ಹಾಗೆ ನಮಗೋಸ್ಕರ ಮಾಡ್ತಾ ಇರಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವಕಾಶ ಕೊಟ್ಟ ನಮ್ಮ ಟಿವಿ ಕೂಡ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು. ಇವತ್ತಿನ ನಳಪಕ್ಕನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ನಮ್ಮ ಸವರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.